ನೋಡಿದ್ಯಾ ತದೇಕ ಚಿತ್ತನಾಗಿ ತಾನು ಮೋಕ್ಷ ಪಡೆಯಬೇಕು ಎನ್ನುವ ಉದ್ದೇಶ ಹೊತ್ತು ಭಕ್ತಿ ಭಾವದಿಂದ ಭಕ್ತಿಯ ಪರಾಕಾಷ್ಠೆಯಲ್ಲೇ ಮುಳುಗಿದ್ದಾನೆ ಈ ವೃಕ್ಷ ಅಂತ ಹೇಳುದು ತಪ್ಪಲ್ಲವೇ ಅಲ್ಲ. ನೋಡು ನೋಡು ವಲ್ಮೀಕವೇ ಬೆಳೆದಿದೆ, ಅದರ ಕುರಿತಾಗಿ ಅವನ ತಿಳುವಳಿಕೆ ಇಲ್ಲ. ಯಾವುದೋ ಒಂದು ಸ್ವರ ಅಂದ್ರೆ ಆ ಮಂತ್ರದ ಸ್ವರವೇ ನಮಗೆ ಕೇಳ್ತಾ ಇದೆ ಬಿಟ್ರೆ ಮತ್ತೇನು ಕೇಳುವುದಿಲ್ಲ. ಹಾಗಾದ್ರೆ ಅವನನ್ನು ಎಬ್ಬಿಸ್ಬೇಕಲ್ಲ. ವಲ್ಮೀಕವೇ ಬೆಳೆದಿದೆ ಅಂತ ಆದ್ರೆ ಮಾಡಬೇಕಾದ್ದೇನು? ಹಾಗಾದ್ರೆ ವಲ್ಮೀಕ ತೊಳೆದು ಹೋಗಬೇಕು ಅಂತಾದ್ರೆ ಮಳೆಯೇ ಸುರಿಯಬೇಕು. ದೇವೇಂದ್ರನನ್ನು ಹರಿಚಗೊಳಿಸುವುದರ ಜೊತೆಗೆ ಪರ್ಜನ್ಯ ಮಳೆಯನ್ನು ನಾವು ಸುರಿಸಿದೆವು ಅಂತಾದ್ರೆ ಆ ವಲ್ಮೀಕ ತೊಳೆದು ಹೋಗುತ್ತದೆ. ಆಗ ಇವನನ್ನು ಎಬ್ಬಿಸಬಹುದು. ಮೊದಲು ಆರಾಧಿಸಿ ಆ ಮಳೆಗೆರೆಗೆ ಹಾಗೆ ಮಾಡೋಣವಂತೆ ಮಾಡೋಣ. ಒಂದು ಕಾಲದಲ್ಲಿ ನೀನಿದ್ದದ್ದು ಹೇಗೆ, ಈಗ ನೀನು ಬೆಳೆದದ್ದು ಹೇಗೆ, ಸಂಪೂರ್ಣ ಬದಲಾಗಿ ಹೋಗಿದ್ದೀಯ ಎನ್ನುವುದು ಸ್ಪಷ್ಟ ತಿಳಿಯಿತು ನಮಗೆ. ಆದ್ರಿಂದ ಇದು ನಮ್ಮ ಆಶೀರ್ವಾದದ ಜೊತೆಗೆ ಮೈ ಮೇಲೆಲ್ಲ ವಲ್ಮೀಕವೇ ಬೆಳೆದಿದ್ದರಿಂದ ಇನ್ನು ಮುಂದೆ ನೀನು ವಾಲ್ಮೀಕಿ ಎಂದು ಹೆಸರಿನಿಂದ ಪ್ರಸಿದ್ಧಿ ಪಡೆಯಬೇಕು. ಲೋಕ ಕಲ್ಯಾಣಾರ್ಥವಾಗಿಯೇ ಕಾಯಕ ಅನ್ನೋದು ಸಾಗಲೇ ಆ ನೆಲೆಯಲ್ಲಿ ಹೇಳ್ತಾ ಇದ್ದೇನೆ. ಬದುಕಿನಲ್ಲಿ ಮಾಡಿದ ಎಲ್ಲ ಪಾಪವನ್ನು ತೊಳೆದುಕೊಳ್ಳುವ ಉದ್ದೇಶವನ್ನು ಹೊತ್ತು ರಾಮ ಮಂತ್ರವನ್ನು ಪಠಿಸುತ್ತಾ ಇದ್ದೀಯ. ನಿನಗೆ ಒಳ್ಳೆಯದಾಗಲಿ, ಶುಭವಾಗಲಿ, ಉಳಿದವರಿಗೆಲ್ಲ ದಾರಿದೀಪ ನೀನಾಗು ಎಂಬುದಾಗಿ ನಿನ್ನನ್ನು ಹರಸ್ತಾ ಇದ್ದೇವೆ. ಸ್ವಾಮಿಯೇ ಸ್ವಾಮಿಯೇ ಧನ್ಯನಾದೆನು ಮುನಿವರೇಣ್ಯರಿರ ಉನ್ನತದ ಪದವ ಪಡೆಯುವಡೆ, ನಾ ಮುಂದೆ ಉನ್ನತದ ಪದವ ಪಡೆಯುವಡೆ. ಮುನ್ನಿನಂತೆಯ ತಪವನೆದುರುವೆನು ಎನ್ನುತ್ತೋ, ಮುನ್ನಿನಂತೆಯ ತಪವನೆದುರುವೆನು ಎನ್ನುತ್ತೋ, ಶಿರವನ್ನು ಬಾಗುತ್ತ ಮಣಿದನವನು ಅವತ್ತು ನಿಮ್ಮನ್ನು ನಾನು ಬಂಧಿಸಿ ಕಟ್ಟುಗಳಿಂದ ಬಿಚ್ಚುವುದಿಲ್ಲ ಎನ್ನುವ ಹಾಗೆ ಹೇಳಿ ಇದ್ದದನ್ನು ಕೊಡಿ ಎಂದಾಗ ನಿಮ್ಮಲ್ಲಿರುವಂತಹ ಜ್ಞಾನ ಸುಧೆಯನ್ನೇ ನನಗೆ ಗುಣಪಡಿಸಿದರು. ಪಾಪ ಪುಣ್ಯಗಳ ಲೆಕ್ಕಾಚಾರವನ್ನು ಹೇಳುವುದರ ಮುಖೇನವಾಗಿ ಸಂಸಾರ ಬಂಧನಕ್ಕೆ ನಾನು ಕಟ್ಟು ಮಾಡಿದಿದ್ದೇನೆ. ಅದೆಲ್ಲವನ್ನ ಬಿಡಿಸಿ ಪಾಪ ಕರ್ಮದಿಂದ ನಾನು ಏಳುವಂತೆ ಮಾಡಿದವರು ನೀವು 7 ಮಂದಿ ಸ್ವಾಮಿ. ಕೇವಲ ಈಗ ಹುತ್ತದೊಳಗಿಂದ ನನ್ನನ್ನು ಎಬ್ಬಿಸಿದವರು ನೀವಲ್ಲ. ಕುಳಿತುಕೊಂಡಂತಹ ನನ್ನನ್ನು 7 ಎನ್ನುವ ಹಾಗೆ ಈ ಹೊತ್ತಿಗೆ ಬಂದು ಎಬ್ಬಿಸುತ್ತಾ ಇರುವವರು ನೀವಲ್ಲ. ಒಂದರ್ಥದಲ್ಲಿ ಈಗ ನನ್ನ ಮೈ ಮೇಲೆ ಹುತ್ತ ಬೆಳೆದಂತೆ ಈ ಹಿಂದೆಯೇ ನನ್ನೊಳಗೂ ಒಂದು ಹುತ್ತ ಬೆಳೆದಿತ್ತು ಸ್ವಾಮಿ. ಸಂಸಾರವೆನ್ನುವಂತಹ ಒಂದು ಬಂಧನ, ಅಜ್ಞಾನವೆನ್ನುವಂತಹ ಒಂದು ಬಂಧನ, ಇದೆಲ್ಲದರ ಹುತ್ತ ಎನ್ನುವುದು ನನ್ನ ಶರೀರದ ಸುತ್ತವೇ ಸುತ್ತಿಕೊಂಡಿದೆ. ಕಾಣುವಂತಹ ಮಣ್ಣಿನ ಹುತ್ತಲ್ಲಾದರೂ ಮುಸುಗುಡುವಂತಹ ಸರ್ಪಗಳನ್ನು ನಾವು ಕಾಣುತ್ತೇವೆ. ಈ ಹಿಂದೆಯೂ ನನ್ನೊಳಗೆ ಇರುವಂತಹ ಒಂದು ಹುತ್ತದಲ್ಲಿ 6 ಬಗೆಯ ಸರ್ಪಗಳು ವಾಸ ಮಾಡಿಕೊಂಡಿದ್ದವು. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಎನ್ನುವಂತಹ ಬುಸುಗುಡುವಂತಹ ಸರ್ಪದೋಪಾದಿಯಲ್ಲಿದ್ದಂತಹ ಭೋಗವಾಂಚಿಗೆ ಒಳಗಾದಂತಹ
ಆ ಸರ್ಪಗಳು ನನ್ನೊಳಗೆ ಅದೆಲ್ಲವನ್ನು ನಿವಾರಿಸಿಕೊಟ್ಟು ಆ ಹೊತ್ತೇ ಒಂದು ವಾಲ್ಮೀಕವನ್ನು ನನ್ನಿಂದ ದೂರೀಕರಿಸಿದವು. ಈಗ ರಾಮ ರಾಮ ಎನ್ನುವಂತಹ ಮಂತ್ರವನ್ನೇ ವ್ಯಾಹರಣವನ್ನು ಮಾಡುತ್ತ ಅದು ನನಗೆ ಸಿದ್ಧಿಯಾದ ಈ ರೀತಿಯಲ್ಲಿ ನಾನು ಬೆಳೆದು ಬಂದಾಗ ನನ್ನೊಳಗೆ ಆವರಿಸಿಕೊಂಡಿರುವಂತಹ ಮಣ್ಣಿನ ಹುತ್ತವನ್ನು ಹೊರತೆಗೆದು ನನಗೆ ವಾಲ್ಮೀಕಿ ಎನ್ನುವಂತಹ ಒಂದು ಹೊಸ ನಾಮವನ್ನು ನೀವು ಮಾಡಿದ್ದೀರಿ. ಮರು ಹುಟ್ಟನ್ನು ನಾನು ಪಡೆದಿದ್ದೇನೆ. ನಿಜಾರ್ಥದಲ್ಲಿ ಈ ಹೊತ್ತಿಗೆ ನಾನು ದ್ವಿಜನಾಗಿದ್ದೇನೆ ಸ್ವಾಮಿ. ಆಗುವುದಕ್ಕೆ ಬ್ರಹ್ಮಕುಲದಲ್ಲಿ ನಾವು ಹುಟ್ಟಿದ್ದರೂ ಪಾಪಕರ್ಮವಾದಂತಹ ಬೇಡ ವೃತ್ತಿಯನ್ನೇ ನಾ ಮಾಡುತ್ತಾ ಮುಂದುವರೆದೆ. ಆದರೆ ಇವತ್ತು ನನಗೆ ಮತ್ತೆ ದ್ವಿಜನಾಗುವಂತಹ ಅವಕಾಶವನ್ನು ಕೊಟ್ಟವರು ಪುಣ್ಯಾತ್ಮರಾದಂತಹ ನೀವಿದ್ದೀರಿ. ಯಾವನೇ ಒಬ್ಬ ವ್ಯಕ್ತಿಯಾಗಿರಲಿ ತಾನು ಬದುಕಿನಲ್ಲಿ ಅದೆಷ್ಟೋ ಸುಖವನ್ನು ಅನುಭವಿಸುತ್ತಾನೆ. ತನಗೆ ಬೇಕಾದದನ್ನು ಯಾವಾಗಲೂ ಅನುಭವಿಸುತ್ತಾ ಇರುತ್ತಾನೋ ಒಬ್ಬ ಅನುಭವಿಸುವುದಕ್ಕೆ ಸುಖ ಅಂತ ಹೇಳುವುದು, ತನ್ನವರೊಂದಿಗೆ ಅನುಭವಿಸುವುದಕ್ಕೆ ಸಂತೋಷ ಅಂತ ಹೇಳುವುದು, ಮತ್ತೊಬ್ಬರ ಸುಖ ಸಂತೋಷಗಳನ್ನು ಕಂಡು ತಾನು ಹರುಷಿತನಾದರೆ ಅದನ್ನು ಆನಂದ ಅಂತ ಹೇಳುವುದು ಸ್ವಾಮಿ. ಲೋಕದ ನಿಜವಾದಂತಹ ಆನಂದವನ್ನು ಕಾಣುತ್ತಾ ಇರುವವರು ಯಾರು ಹೇಳಿದರೆ ಮುನೀಷಿಗಳಂತಹ ನೀವಲ್ಲದೆ ಇನ್ಯಾರೂ ಅಲ್ಲ. ಲೋಕ ಹಿತಾರ್ಥ ಕಾರಕವಾಗಿ ಈ ಹೊತ್ತಿಗೆ ನೀವು ನನಗುಣಪಡಿಸಿರುವಂತಹ ರಾಮನಾಮ ಎನ್ನುವಂಥದ್ದು, ಅದರಿಂದಲೇ ನಾನು ಜೀವನದಲ್ಲಿ ಹೊಸ ಬೆಳಕನ್ನು ಕಂಡಿದ್ದೇನೆ. ಪೃಥ್ವಿಗೆ ಹೊಸ ಮನುಷ್ಯನಾಗುತ್ತೇನೆ ಸ್ವಾಮಿ. ಮಾತ್ರವೇ ಅಲ್ಲ, ಸಾಲದು ಎಂತಹ ಪಾವನವಾದಂತಹ ಮಂತ್ರವನ್ನು ನನಗೆ ಉಪದೇಶ ಮಾಡಿದ್ದಾರೆ. ರಾಮ ಆಗುವುದಕ್ಕೆ ಎರಡಕ್ಷರದ ಒಂದು ಶಬ್ದ. ಒಳಗಿನ ಪಾಪ ಸೋರೆಕಾಯಿ, ಹೊರಗಿನ ಪಾಪ ನುಗ್ಗೆಕಾಯಿ, ರಾಮನಾಮವೆಂಬ ಬದನೆಕಾಯಿ. ಏನಿದು ಸುಲಭವಾಗಿ ತಿಳಿಯುವ ಹಾಗೆ. ಹೊರಗಿನ ಪಾಪಗಳು ನುಗ್ಗದಂತೆ ಕಾಯುವುದು ಯಾವುದೋ, ಒಳಗಿನ ಪಾಪಗಳು ಪೂರ ಸೋರಿ ಹೋಗುವಂತೆ ಕಾಯುವುದು ಯಾವುದೋ ರಾಮನಾಮವೆಂಬುದನೇ ಕಾಯಿ. ಆ ರಾಮನಾಮವಲ್ಲದೆ ಇನ್ಯಾವುದೂ ಅಲ್ಲ. ಆದ್ದರಿಂದ ರಾಮನಾಮ ಸಂಕೀರ್ತನೆಯನ್ನೇ ಮಾಡುತ್ತಾ ತಪಸ್ಸಿನಲ್ಲೇ ಮುಂದುವರಿಯುತ್ತೇನೆ. ಬ್ರಹ್ಮರ್ಷಿ ಪದವಿಯನ್ನು ಈ ಹೊತ್ತಿಗೆ ನಾನು ಹೊಂದಿಕೊಂಡಿದ್ದೇನೆ. ಆ ಬ್ರಹ್ಮರ್ಷಿಯ ಪದವಿ ಅಂತ ಹೇಳಿದರೆ ನಮ್ಮ ಬಾಯಿಂದ ಬರುತ್ತಿರುವಂತಹ ಮಾತುಗಳನ್ನು ದೇವತೆಗಳು ಸತ್ಯಗೊಳಿಸಿಕೊಡುತ್ತಾರೆ. ಅಲ್ಲಿಯ ತನಕ ಏರಬೇಕಾದಂತಹ ಒಂದು ಪದವಿ.